ಜನಸಂಖ್ಯೆ ಸೇರೋ ನಿರೀಕ್ಷೆ ಇದೆ ನಮ್ಮ ಲೆಕ್ಕದಲ್ಲಿ ಒಂದು 8ರಿಂದ 10 ಲಕ್ಷ ಜನ ನಿರೀಕ್ಷೆ ಇದೆ. ಯಾಕಂದ್ರೆ ಒಂದು ಬೆಂಗಳೂರಿಗೆ ಒಂಥರ ಹಬ್ಬ, ಬೆಂಗಳೂರಿಗೆ ಹಬ್ಬ. ಅದ್ರ ಜೊತೆಗೆ ನಾವು ಆಹಾರ ಮೇಲೆ ಮಾಡ್ತಿದ್ದೀವಿ ನೋಡಿ. ಹೌದು. ಆ ಮೈದಾನದಲ್ಲಿ ಒಂದು 100-150 ಸ್ಟಾಲ್ ಮಾಡಿ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡಿನ ವಿವಿಧ ರೀತಿಯ ಭಕ್ಷ್ಯಗಳು, ಖಾದ್ಯಗಳ ಬೇರೆ ಬೇರೆ, ಕೋಳಿ ರೊಟ್ಟಿ ಇರ್ಬೋದು, ಹಲಸಿನ ಹಪ್ಪಳ, ಹಲಸಿನ ಉಂಡೆ, ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ಮತ್ತು ಉಡುಪಿಯಲ್ಲಿ ಯಾವ ರೀತಿ ನಾವು ಆಹಾರ ಪದ್ಧತಿ ಅದನ್ನೊಂದು ಜನರಿಗೆ ತಿಳಿಯಬಡಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿ. ಅದ್ರ ಜೊತೆಗೆ ನಮ್ಮ ಗುರುಕಿರಣ್ ಸರ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಕಂಬಳ ನಡೀತಿದ್ದಲ್ಲಿ ಜನರಿಗೆ ಬೋರ್ ಆಗಬಾರ್ದು, ಕಂಬಳ ಒಂದು ಕಡೆ ನೋಡ್ತಾ ಇದ್ದಾರೆ. ಅದರ ಜೊತೆ ಗುರುಕಿರಣ್ ಸರ್ ಅವರ ಒಂದು ತಂಡದ ನೇತೃತ್ವದಲ್ಲಿ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ರಾತ್ರಿ ಇಡೀ, ಅದಕ್ಕೆ ನಾನ್ ಸ್ಟಾಪ್. 23ರಂದು ರಾತ್ರಿ ಪ್ರಾರಂಭವಾದ ಸಾಂಸ್ಕೃತಿಕ ಕಾರ್ಯಕ್ರಮ 26 ಕಂಬಳ ಮುಗಿದು ಆದಮೇಲೆ ಒಂದು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ. ಯಾಕಂದರೆ ಇಲ್ಲಿ ಮಂಗಳೂರಿಂದ ಬರ್ತಾರೆ ರಕ್ಷಕರು ಕಂಬಳದ ಕೋಣಗಳ ಜೊತೆಗೆ, ಅವ್ರಿಗೆ ಕೂಡ ಬೋರ್ ಆಗಬಾರ್ದು. ಕಂಬಳ ಕೋಣಗಳು ಓಡಿಸುವಾಗ ಬ್ಯುಸಿ ಇರ್ತಾರೆ. ಅದರ ಜೊತೆ ಅವರು ಸುಮ್ಮನೆ ಬೆಂಗಳೂರು ಬಂದು ಏನಪ್ಪ ಬೋರ್ ಹೊಡಿತಿ ಅಂತ ಅನಿಸ್ಕೊಳ್ಬಾರ್ದು. ಅದಕ್ಕೆ ವಿವಿಧ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಂದು ಕ್ರಾಂತಿಕಾರಕ ಕಂಬಳದ ಒಂದು ಅದ್ದೂರಿ ಮಾದರಿ ಕಂಬಳ ಆಗಬೇಕಂತ ಒಂದು ಕನಸನ್ನು ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದೇವೆ. ನಿಮಗೆ ಕೂಡ ಮಾಧ್ಯಮದವರು ಭಾಳಷ್ಟು ನಮಗೆ ಪ್ರಚಾರ ಕೊಡ್ತಿದ್ದಾರೆ, ಭಾಳಷ್ಟು ಸಹಕಾರ ಮಾಡ್ತಿದ್ದಾರೆ. ಅದಕ್ಕೆ ಕೂಡ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತದೆ. ಮತ್ತು ಬೇರೆ ಎಲ್ಲ ಅಂತೂ ಒಂದು ರೀತಿಯಲ್ಲಿ ಇದು ಹಬ್ಬದ ವಾತಾವರಣ. ಬೆಂಗಳೂರಿಗೆ ಈಗಾಗಲೇ ಕಾಂತಾರದಲ್ಲಿ ನೋಡಿದ್ದೀವಿ, ಕಾಂತಾರದ ಒಂದು ಕ್ರೇಜ್ ವಿಶ್ವದಾದ್ಯಂತ ಕಂಬಳಕ್ಕೆ ಒಂದು ಪ್ರಚಾರ ಕೊಟ್ಟಿದೆ. ನಮಗೆಲ್ಲ ಗೊತ್ತಿರ್ಬೋದು. ಈ ಕಾಂತಾರದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಕಾಂತಾರದ ಕಂಬಳ ನಮ್ಮ ಕೃಷ್ಣಪುರದಾರೆ ಕಾಂತಾರದ ಕಂಬಳ ನಮ್ಮದು ಕೆಸರುಗದ್ದೆಯಲ್ಲಿ ಕಂಬಳ, ಅಂದರೆ ಹಳೆ ಪದ್ಧತಿಯಲ್ಲಿ ಕಂಬಳ. 2 ಪದ್ಧತಿ ನಿಮ್ಗೆ ಗೊತ್ತಿರ್ಬೋದು. ಕೆಸರುಗದ್ದೆ ಮುಂಚೆ ನಮಗೆ ಹಳೆ ಇವರೆಲ್ಲ ನಾವೆಲ್ಲ ಅದರ ತುಂಬ ಜೂನಿಯರ್, ಇವರೆಲ್ಲ ಭಾಳಷ್ಟು ಕೋಣಗಳನ್ನು ಸಾಕಿದರೆ ಕೋಣಗಳ ಯಜಮಾನರು ಕೂಡ ಹೌದು. ಆವಾಗ ನಾವು ಹೇಗಿತ್ತಂದರೆ ಗದ್ದೆಯಲ್ಲಿ ಕಂಬಳ ಮಾಡುವಂಥ ಕೆಸರಲ್ಲಿ. ಇವಾಗ ನಾವು ಆಧುನಿಕವಾಗಿ ಅದನ್ನು ಮುಂದುವರೆದ ಭಾಗವಾಗಿ ಕರೆ ನಿರ್ಮಿಸಿ ಈ ರೀತಿ ಮಾಡಿ ಕಂಬಳವನ್ನು ಮಾಡುವಂಥ ಪದ್ಧತಿ 2 ವಿಧ ಇದೆ. ನಾವು ಕಾಂತಾರದ ಪದ್ಧತಿ ಹಳೆ ಪದ್ಧತಿ, ಯಾಕಂದರೆ ಕಾಂತಾರ ಹಳೆ ಕತೆ, ಅದು ಈಗಲೂ ತುಳುನಾಡಿನ ಕೆಲವೊಂದು ಕಥೆಗಳಿವೆ. ಇದನ್ನು ಕಾಂತಾರ ತೋರಿಸ್ತಾರೆ. ಅಂತೂ ಕಾಂತಾರ ಬಂದ ಮೇಲೆ ಕಂಬಳಕ್ಕೆ ಒಂದು ರೀತಿಯ ಕ್ರೇಜ್ ಹುಟ್ಟಿದೆ. ಈಗ ವಿಶ್ವದ ಎಲ್ಲ ಜನರು ಕಂಬಳ ಏನಪ್ಪ ನಮಗಂತೂ ಫೋನ್ ಮಾಡ್ತಾರೆ ಸಾಕಾಗುತ್ತೆ. ಒಂದು ಕಡೆಯಿಂದ ಮಾಧ್ಯಮದವರು, ಒಂದು ಕಡೆ ಜನಗಳು, ಏನು ಸರ್ ಟಿಕೆಟ್ ಇದೆಯಾ, ಏನು ಸರ್ ಫ್ರೀಯಾ, ನಾನು ಮುಕ್ತವಾಗಿ ಎಲ್ಲರೂ ಕಂಬಳ ನೋಡಬೇಕು. ಅದರಲ್ಲಿ ಎಲ್ಲ ಈಗ ನೋಡಿ, ಇಲ್ಲಿ ಗ್ಯಾಲರಿ ವ್ಯವಸ್ಥೆ ಮಾಡ್ತಿದ್ದೇವೆ. ಇಲ್ಲಿ ಗ್ಯಾಲರಿ ವ್ಯವಸ್ಥೆ ನಡೀತು, ಒಂದು 10 ಸ್ಟೆಪ್ನ ಗ್ಯಾಲರಿ ಮಾಡ್ತಿದ್ದೇವೆ ಇಲ್ಲಿ. ಅದರ ಜೊತೆಗೆ ಅಲ್ಲಿ ವೇದಿಕೆ ಒಂದು 300 ಜನ ಕೂರುವಷ್ಟು ದೊಡ್ಡ ವೇದಿಕೆ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಇಲ್ಲಿ ಈ ಕಡೆ ಮುಕ್ತವಾಗಿ ನೋಡುವಂಥದ್ದು, ನಾವು ಶಾಮಿಯಲ್ಲಿ ಹಾಕಿ ಮುಕ್ತ ಯಾರು ಬೇಕಾದ್ರೂ ನೋಡ್ಬೋದು ಆ ಕಡೆ. ಆ ಥರ ಒಂದು ರೀತಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನ ನಾವಿದ್ದೇವೆ. ದೇವರು ಕೂಡ ನಮಗೆ ನಮ್ಮ ಈ ಜಾನಪದ ಕ್ರೀಡೆಯನ್ನು ಬೆಂಗಳೂರಲ್ಲಿ ಪರಿಚಯಿಸಬೇಕಾದ್ರೆ ದೇವರುಗಳ ಕೃಪೆ ಮತ್ತು ನಮ್ಮ ನಾಡಿನ ದೇವರುಗಳ ಕೃಪೆ, ನಾಗದೇವರ ಕೃಪೆ ಎಲ್ಲ ಇರಬೇಕು. ನಾವು ಸುಬ್ರಹ್ಮಣ್ಯ ಪ್ರಸಾದ ತಗೊಂಡು ಬೋರ್ ತೆಗೆದಿವೆ. ಇದೊಂದು ರೀತಿಯ ಬೆಂಗಳೂರಲ್ಲಿ 300 ಅಡಿಯಲ್ಲಿ ನೀರು ಸಿಗುವುದು ಅದು ಒಂದು ಕನಸು. ಆ ಕನಸನ್ನು ದೇವರು ನನಸು ಮಾಡಿಕೊಟ್ಟಿದ್ದಾರೆ ಮೊದಲ ಪ್ರಯತ್ನದಲ್ಲಿ. ಅದಕ್ಕೆ ದೇವರು ಇವಾಗ ಕೂಡ ಕಂಬಳವನ್ನು ಯಶಸ್ವಿ ಮಾಡಿ ಆ ಒಂದು ದೇವರ ಪ್ರಸಾದ ರೂಪ ಕೃಪೆ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಧನ್ಯವಾದಗಳು. ಪಾರ್ಕಿಂಗ್ನ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ? ಪಾರ್ಕಿಂಗ್ ನೋಡಿ, ನಾವು ಒಂದು 25 ಎಕರೆದ ಆ ಕಡೆ ಮೈದಾನ, ಗೇಟ್ ನಂಬರ್ 3 ಅಲ್ಲಿ ಲಾಸ್ಟಲ್ಲಿ ನಾವು ಇವಾಗ ಇದು ರೋಡ್ ಮಾಡ್ತಾ ಇದ್ದೇವೆ. ಒಂದು 25 ಎಕರೆಯಲ್ಲಿ ಪಾರ್ಕ್ ಮಾಡಲಿಕ್ಕೆ ಒಂದು ಕಡೆಯಿಂದ ವ್ಯವಸ್ಥೆ, ಒಂದು ಕಡೆಯಿಂದ ಈ ಕಡೆ ನಾವು ಹೊರಗಡೆ ಪಾರ್ಕ್ ಮಾಡಲಿಕ್ಕೆ ಈ ಕಡೆ ಮೈದಾನ ಇದೆ. ಅಂತೂ ಇಂತೂ ಒಂದು 5,000-10,000 ವೆಹಿಕಲ್ ತಂಗುವಂಥ ವ್ಯವಸ್ಥೆ. ಯಾಕಂದರೆ ಈ ಕಂಬಳ ಅಂದರೆ ನಿರಂತರವಾಗಿ ಬರ್ತಾ ಇರ್ತಾರೆ. ಯಾರೊಬ್ಬರು ಬಂದರು ಈ ಕಂಬಳದ ಟೇಸ್ಟ್ ಇದ್ದವ್ರು ಮಾತ್ರ 24 ಕೂರ್ತಾರೆ. ಇಲ್ಲಾಂದರೆ ಜನಗಳೇನು ಮಾಡ್ತಾರೆ, ಕಂಬಳ ನೋಡಿ ಬರ್ತಾ ಇರ್ತಾರೆ. ಒಂದು ಫ್ಲೋಟಿಂಗ್ ಪಬ್ಲಿಕ್. ಒಂದು ಪಾರ್ಕಿಂಗ್ಗೆ ಒಂದು ಒಟ್ಟಾರೆ 40-45 ಎಕರೆಯಲ್ಲಿ ಈ ಕಂಬಳ ನಡೀತಿದೆ. ಊರಲ್ಲಿ ಆದರೆ ಕನಿಷ್ಠ ಹಬ್ಬ ಅಂದ್ರೆ 10 ಎಕರೆ ನಡೆಯುವುದು. ಇಲ್ಲಿ 40-45 ಎಕರೆ ನಾವು ವ್ಯವಸ್ಥೆ ಮಾಡ್ತಿದ್ದೀವಿ ಕಂಬಳದ. ಯಾರಿಗೆ ತೊಂದರೆ ಅರಮನೆ ಮೈದಾನನೇ ಕಂಬಳ ಕಂಬಳ ಮೈದಾನ ಅಂತ ಇನ್ನು ಹೆಸರು ಬರುತ್ತೆ. ಅರಮನೆ ಮೈದಾನ ಅಂತಲ್ಲ, ಕಂಬಳ ಮೈದಾನ ಬೆಂಗಳೂರಲ್ಲಿ ಕಂಬಳ ಮೈದಾನ ಅಂತ. ಆ ರೀತಿಯ ಒಂದು ಪ್ರಯತ್ನಗಳು ನಡೀತೇವೆ. ಎಲ್ಲರೂ ಜನಗಳು ಬನ್ನಿ, ನೋಡಿ, ಕಂಬಳವನ್ನು ಆಸ್ವಾದಿಸಿ, ನಮ್ಮ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ನೀವು ಕೂಡ ಪರಿಚಯಿಸಿಕೊಳ್ಳಿ. ಈ ಒಂದು ಅತ್ಯಂತ ಒಳ್ಳೆಯ ಅವಕಾಶ. ಬಂದು ನೋಡೋದಕ್ಕೆ, ಅನುಭವಿಸೋಕ್ಕೆ ಕುಟುಂಬ ಸಮೇತರಾಗಿ ಬನ್ನಿ. ಎಲ್ರಿಗೂ ಗೊತ್ತಿರಲಿ. ಯಾಕೆ ನಮ್ಮ ಜಾನಪದ ಶೈಲಿ, ತುಳುನಾಡಿನ ಸಂಸ್ಕೃತಿ ಸಂಸ್ಕಾರ, ಆಚಾರ ವಿಚಾರ ಮತ್ತು ಇತಿಹಾಸವನ್ನು ತಿಳ್ಕೊಳ್ಳುವಂಥ ಒಂದು ಸದಾವಕಾಶ ಅಂತ ಎಲ್ಲರ ಜನರಿಗೆ ಹೇಳ ಬಯಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು.